ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. ಈ ಯೇಸುವಿನ ವಿಶೇಷ ಸಂದೇಶ ನೀವು ಆಲಿಸಿದಾಗ ದೇವರ ಆತ್ಮರಿಂದ ನೀವು ಭರಿತರಾಗ್ತೀರಾ. ದೇವ ಈ ಸಂದೇಶವನ್ನು ಆಲಿಸುವ ಎಲ್ಲರನ್ನು ಆಶೀರ್ವದಿಸಿರಿ. ಈ ನಿಮಿಷ ಅವರು ದುಃಖದಲ್ಲಿರ್ಬಹುದು, ನೋವಿನಲ್ಲಿರ್ಬಹುದು, ನಿರಾಶೆಯಲ್ಲಿರಬಹುದು. ಇದೋ ಬಿಡುಗಡೆಯ ಸಂದೇಶ ಅವರ ಮನಸ್ಸನ್ನು ಮುಟ್ಟಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಈ ದಿವಸ ನಾನು ನಿಮ್ಮ ಹತ್ರ ಮಾತನಾಡಲು ಇಚ್ಛಿಸುತ್ತೀನಿ ಯೇಸು ಸ್ವಾಮಿ ಬೋಧಿಸಿದ ಒಂದು ಶ್ರೇಷ್ಠ ಸಂದೇಶದ ಬಗ್ಗೆ. ಅದೇನೆಂದರೆ ಕ್ಷಮಿಸಿದಾಗ ಕ್ಷೇಮ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 38ರಲ್ಲಿ ಯೇಸು ಹೀಗೆ ಹೇಳ್ತಾರೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ. ಆದರೆ ನನ್ನ ಬೋಧೆ ಇದು, ನಿನಗೆ ಅಪಕಾರ ಮಾಡಿದವನಿಗೆ ಪ್ರತೀಕಾರ ಮಾಡಬೇಡ. ನಿನ್ನ ಬಲಗೆನ್ನೆಗೆ ಒಬ್ಬನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಹೌದು ನನ್ನ ಪ್ರಿಯರೇ, ತುಂಬಾ ಮಂದಿ ನನ್ನ ಹತ್ರ ಬಂದು ಹೇಳುವುದಿದೆ, ಫಾದರ್ ಫ್ರಾಂಕ್ಲಿನ್, ನಾನು ಕ್ಷಮಿಸುತ್ತೀನಿ ಆದರೆ ಮರೆಯಲಾಗುವುದಿಲ್ಲ. ಫಾದರ್, ಐ ಕ್ಯಾನ್ ಫಾರ್ಗಿವ್ ಬಟ್ ಐ ಕಾಂಟ್ ಫಾರ್ಗೆಟ್. ಮರೆಯಲಾರದ ಘಟನೆಗಳು, ಮರೆಯಲಾರದ ಆ ವೇದನೆಗಳು ಹೃದಯದಲ್ಲಿ ಗಾಯಗಳಾಗಿ ಮಾರ್ಪಡುತ್ತವೆ, ರೋಗವಾಗಿ ಮಾರ್ಪಡುತ್ತದೆ. ಆ ವ್ಯಕ್ತಿಗೆ ಸಮಾಧಾನ ಇಲ್ಲ, ಆ ವ್ಯಕ್ತಿಗೆ ನೆಮ್ಮದಿ ಇಲ್ಲ. ಅದಕ್ಕೆಂದೇ ಪವಿತ್ರ ಗ್ರಂಥ ಹೇಳುತ್ತೆ, ಕೀರ್ತನೆ 147 ವಾಕ್ಯ 3, ವಾಸಿ ಮಾಡುವನು ಅವರ ಗಾಯಗಳನ್ನು, ಕಟ್ಟಿ ಗುಣಪಡಿಸುವನು ಅವರ ವೇದನೆಗಳನ್ನು, ಗಾಯಗಳನ್ನು. ಹೌದು, ದೇವರು ಪ್ರೀತಿಸುವ ದೇವರು. ಆದರೆ ಇವತ್ತು ನಮ್ಮ ಬಾಳು ಏನಾಗಿದೆ, ಮನುಷ್ಯನ ಬಾಳು ಏನಾಗಿದೆ? ದ್ವೇಷ. ದ್ವೇಷ ಬಾಳಿಗೆ ವಿಷ. ದ್ವೇಷ ನಮ್ಮನ್ನು ಕೊಲ್ಲುತ್ತೆ ಪ್ರತಿ ನಿಮಿಷ ನಿಮಿಷ. ದ್ವೇಷ ಇದ್ದವನ ಬಾಳು ಹಾಳು, ದ್ವೇಷ ಇದ್ದವನ ಜೀವನ ಪೂರ್ತಿ ಗೋಳು. ದ್ವೇಷ ಸೈತಾನನ ಹೊಸ ವೇಷ. ಒಂದೇ ಕುಟುಂಬದಲ್ಲಿ ಒಂದೇ ಅಣ್ಣ ತಮ್ಮಂದಿರು, ಒಂದೇ ತಾಯಿಯ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಹುಟ್ಟಿದವರು ದ್ವೇಷ. ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು ದ್ವೇಷ. ಆ ಜಾತಿ ಈ ಜಾತಿ ದ್ವೇಷ, ಆ ಧರ್ಮ ಈ ಧರ್ಮ ದ್ವೇಷ, ಆ ಪಕ್ಷ ಈ ಪಕ್ಷ ದ್ವೇಷ. ದ್ವೇಷ ಇಟ್ಕೊಂಡ ಯಾವುದೇ ವ್ಯಕ್ತಿ ಈ ಲೋಕದಲ್ಲಿ ಉದ್ಧಾರವಾಗಿಲ್ಲ. ದ್ವೇಷಕ್ಕೆ ದ್ವೇಷವಲ್ಲ, ಅಪಕಾರಕ್ಕೆ ಅಪಕಾರವಲ್ಲ, ಉಪಕಾರ. ಪ್ರತೀಕಾರಕ್ಕೆ ಪ್ರತೀಕಾರವಲ್ಲ, ಪ್ರತ್ಯುಪಕಾರ. ಕೇಡಿಗೆ ಕೇಡಲ್ಲ, ಸೇಡಿಗೆ ಸೇಡಲ್ಲ. ಇವತ್ತು ಕೇಡು ನಮ್ಮೊಳಗಡೆ ಇದ್ದಾಗ, ಸೇಡು ನಮ್ಮೊಳಗಡೆ ಇದ್ದಾಗ ನಮಗೆ ಸಮಾಧಾನವಿಲ್ಲ. ಯೋಹಾನ ತನ್ನ ಪತ್ರದಲ್ಲಿ, ಮೊದಲನೇ ಪತ್ರದಲ್ಲಿ 2ನೇ ಅಧ್ಯಾಯ ವಾಕ್ಯ 9ರಿಂದ 11ರಲ್ಲಿ ಈ ಮಾತನ್ನು ನುಡಿಯುತ್ತಾನೆ, ಒಬ್ಬನು ತಾನು ಬೆಳಕಿನಲ್ಲಿದ್ದೇನೆ ಅಂತ ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಕೊಲೆಗಾರ. ಅವನು ಕತ್ತಲಲ್ಲಿ ನಡೆಯುತ್ತಾನೆ, ಅವನು ಕತ್ತಲಲ್ಲೇ ಎಡವಿ ಬೀಳುತ್ತಾನೆ. ಕತ್ತಲು ಆತನನ್ನು ಎಲ್ಲಿ ಕೊಂಡೋಗುತ್ತದೆ ಎಂಬುದು ಅವನಿಗೆ ತಿಳಿಯದು. ಅದನ್ನೇ ಮುಂದುವರಿಸಿ ಯೋಹಾನ 3ನೇ ಅಧ್ಯಾಯ ತನ್ನ ಮೊದಲ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ವಾಕ್ಯ 15ರಲ್ಲಿ ಹೇಳ್ತಾನೆ, ತನ್ನ ಸಹೋದರನನ್ನು ಸಹೋದರಿಯನ್ನು ದ್ವೇಷಿಸುವವನು ಕೊಲೆಗಾರ. ದ್ವೇಷ ಕೊಲೆಗೆ ಸಮಾನ. ಇವತ್ತು ನಾವು ನೋಡ್ತೀವಿ, ಮನುಷ್ಯನಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆತನಲ್ಲಿ ಒಂದು ದಾಹ, ಇನ್ನು ಕೆಲವರು ಇದ್ದಾರೆ, ಒಂದು ದಾಹ ಅವರ ಒಳಗಡೆ ಇದೆ. ಆ ದಾಹ ಪ್ರತೀಕಾರದ ದಾಹ. ನನಗೂ ಒಂದಿನ ಬರುತ್ತೆ, ನಾನು ನೋಡ್ತೀನಿ. ಹೌದು, ನೋಡುವ ಮುಂಚೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ಕೆಲವರು ಅಷ್ಟೊತ್ತಿಗೆ ಹೋಗಿರ್ತಾರೆ ಸಮಾಧಿಗೆ. ಯಾರಲ್ಲಿ ಪ್ರತೀಕಾರವಿದೆಯೋ, ಈ ಪ್ರತೀಕಾರ ಎಂಬುದು, ದ್ವೇಷ ಎಂಬುದು ಬೂದಿ ಮುಚ್ಚಿದ ಕೆಂಡದಂತೆ. ಅದು ಒಳಗಡೆ ಇರುತ್ತೆ ಕೆಂಡ. ಅದು ಯಾವಾಗ ನಮ್ಮನ್ನು ನಾಶಪಡಿಸುತ್ತದೆ ಎಂಬುದಾಗಿ ನಮಗೆ ಗೊತ್ತಾಗೋಲ್ಲ.
ಅದಕ್ಕಾಗಿ ಸಿರಾಕನ ಗ್ರಂಥ 28ನೇ ಅಧ್ಯಾಯ ವಾಕ್ಯ 1ರಿಂದ 7 ತನಕ ನೀವು ಓದಿದಾಗ ನಿಮಗೆ ಗೊತ್ತಾಗುತ್ತೆ, ಪ್ರತೀಕಾರ ಒಳ್ಳೆಯದಲ್ಲ. ಪ್ರತೀಕಾರ ಮಾಡುವವನಿಗೆ ಸರ್ವೇಶ್ವರ ಪ್ರತೀಕಾರ ಮಾಡುವನು. ಅವನ ಪಾಪಗಳನ್ನು ಸರ್ವೇಶ್ವರ ಸದಾಕಾಲ ಮನಸ್ಸಿನಲ್ಲಿಟ್ಟುಕೊಳ್ಳುವನು. ಯಾರ ಮೇಲೂ ನಮಗೆ ದ್ವೇಷ ಇರಬಾರ್ದು, ಯಾವ ವ್ಯಕ್ತಿಯ ಮೇಲೂ ನಮಗೆ ದ್ವೇಷ ಇರಬಾರ್ದು. ಅದೇ ಯೇಸು ಕಲಿಸಿದ್ದು ಪ್ರೀತಿ. ದೇವರು ಪ್ರೀತಿ ಸ್ವರೂಪಿ, ಯೇಸು ಪ್ರೀತಿ ಸ್ವರೂಪಿ. ನಿನ್ನನ್ನು ನೀನು ಪ್ರೀತಿಸಿದಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಹೌದು, ಅದಕ್ಕಾಗಿ ಯೇಸು ನುಡಿದರು. ಪವಿತ್ರ ಗ್ರಂಥದಲ್ಲಿ ಸಿರಾಕನ ಗ್ರಂಥ 27ನೇ ಅಧ್ಯಾಯ ವಾಕ್ಯ 30 ಹೇಳ್ತಾ ಇದೆ, ಸಿಟ್ಟು ಸಿಡುಕುಗಳು 2 ಹೇಯವಾದವುಗಳು. ಅವೆರಡು ಇರುವು ಪಾಪಾತ್ಮನೋಳು. ಸಿಟ್ಟು ಇದ್ದಾಗ ಅವನನ್ನು ಸಿಡ್ಕ ಅಂತೀವಿ. ಯಾಕೆಂದ್ರೆ ಕೆಲವರಿಗೆ ಟೆಂಪರ್ ಶಾರ್ಟ್ ಆದ್ರೆ ಶಾರ್ಟ್ ಟೆಂಪರ್, ಹಾಟ್ ಆದ್ರೆ ಹಾಟ್ ಟೆಂಪರ್, ಹೈ ಆದ್ರೆ ಹೈ ಟೆಂಪರ್, ಲೋ ಆದ್ರೆ ಲೋ ಟೆಂಪರ್, ಇಲ್ದಿದ್ರೆ ನೋ ಟೆಂಪರ್. ಇವತ್ತು ಎಲ್ಲರಿಗೂ ಟೆಂಪರೇ ಕುಟುಂಬದಲ್ಲಿ, ಎಲ್ಲರಿಗೂ ಟೆನ್ಷನ್ ನಮಗೆ ಸಿಗುವುದು ಧರ್ಮಾರ್ಥ ಪೆನ್ಷನ್. ಅಪ್ಪನಿಗೆ ಅಪ್ಪನ ಟೆನ್ಷನ್, ಅಮ್ಮನಿಗೆ ಅಮ್ಮನ ಟೆನ್ಷನ್, ಮಕ್ಕಳಿಗೆ ಕಾಲೇಜ್ ಯುವಕರಿಗೆ ಅವರ ಟೆನ್ಷನ್, ಎಲ್ಲ ಟೆನ್ಷನ್. ಇವತ್ತು ನಮಗೆ ಟೆನ್ಷನ್ ಫ್ರೀ ಸೊಸೈಟಿ, ಟೆನ್ಷನ್ ಫ್ರೀ ಜೀವನ, ಟೆನ್ಷನ್ ಫ್ರೀ ವರ್ಲ್ಡ್ ಬೇಕಾಗಿದೆ. ಅದು ಈ ಲೋಕದಲ್ಲಿ ಕೊಡಲು ಶಕ್ತರು ಯೇಸು ಮಾತ್ರ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದೆಷ್ಟೋ ಮಂದಿ ಒಳಗಡೆ ಪ್ರತೀಕಾರ ದಾಹ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಪ್ರತೀಕಾರ ಒಬ್ರು ವೈದ್ಯರು ಬರೀತಾ ಇದ್ದಾರೆ. ಒಂದು ಪುಸ್ತಕದಲ್ಲಿ ನನಗೆ ಓದಿದ ನೆನಪು, SI ಮ್ಯಾಕ್ಸಿಮಿಲಿಯನ್ ಎಂಬ ವೈದ್ಯರು, ನನ್ ಆಫ್ ದ ಡಿಸೀಸ್, ಮನುಷ್ಯನಿಗೆ ರೋಗ ಇಲ್ಲ ಅಂತೆ, ಆದ್ರೆ ಮನುಷ್ಯನಿಗೆ ಬರುವ ರೋಗಕ್ಕೆ ಕಾರಣ ಏನು ಗೊತ್ತಾ? ಅವನಲ್ಲಿರುವ ಇಂಥ ಪ್ರತೀಕಾರದ ದಾಹ, ಇಂಥ ಟೆನ್ಷನ್ಗೆ ಒಳಗಾಗ್ತಾನೆ. ಏನಾಗುತ್ತೆ, ಒಬ್ಬ ಮನುಷ್ಯನಿಗೆ ನಾರ್ಮಲ್ BP 120/80. ಯಾವ ದೇಶದಲ್ಲೂ ಹೋಗಿ ನೋಡ್ರಿ, ಅವರು ಕರಿಯರು ಬಿಳಿಯರು ಅಂತ ಅಂತೀವಿ, ನೀವು ಹೇಳ್ಬೋದು, ಆದ್ರೆ ಎಲ್ಲರಿಗೂ ಒಂದೇ BP. ಇಂಡಿಯಾದಲ್ಲಿದ್ದವರಿಗೂ, ಕರ್ನಾಟಕದಲ್ಲಿದ್ದವರಿಗೂ, ಮುಂಬೈಯಲ್ಲಿದ್ದವರಿಗೂ, ಅಮೆರಿಕದಲ್ಲಿದ್ದವರಿಗೂ. ಇದು ದೈವ ನಿಯಮ. ಎಲ್ಲರ ರಕ್ತ ಕೆಂಪೆ, ಯಾರು ರಕ್ತ ಬಿಳಿ ಅಥವಾ ಹಳದಿ ಇಲ್ಲ, ಎಲ್ಲರ ರಕ್ತ ಕೆಂಪೆ. ಇದು ದೇವರ ಆಶೀರ್ವಾದ. ಏನಾಗುತ್ತೆ, ದ್ವೇಷ ಇಟ್ಕೊಂಡಾಗ ಇಬ್ಬರಿಗೆ ಜಗಳ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ. ಜಗಳ ಮಾಡುವಾಗ ದ್ವೇಷ ಇಟ್ಕೊಂಡಾಗ ಆ ದ್ವೇಷ ಮನುಷ್ಯನಿಗೆ ಏನ್ ಮಾಡುತ್ತೆ, ಅವನ ಒಳಗಡೆ, ಅವನ ಮೊದಲು ಜಗಳವಾಗುವಾಗ ಅವನ ಮನಸ್ಸು ಅಟ್ಯಾಕ್ ಆಗುತ್ತೆ. ಆ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ, ಟೆನ್ಷನ್ ಬರುತ್ತೆ, ಕೋಪ ಬರುತ್ತೆ. ಈ ಮನುಷ್ಯನ ಎಲ್ಲ ನರನಾಡಿಗಳು ಸೇರುವ ಸ್ಥಳ ಇರುವುದು ಈ ಮೆದುಳು. ಈ ಮೆದುಳು ತುಂಬಾ ಸೂಕ್ಷ್ಮ. ಈ ಮೆದುಳಿನ ಒಳಗಡೆ 100 ಒಳ್ಳೆ ಮಾತುಗಳು ಉಳಿಯೋಲ್ಲ, ಒಂದು ಕೆಟ್ಟ ಮಾತು ಅದು ಬೇಗ ಉಳಿಯುತ್ತೆ. 100 ಒಳ್ಳೆ ದೃಶ್ಯಗಳು ನೀವು ನೋಡಿದ್ದು ಉಳಿಯೋಲ್ಲ, ಒಂದು ಅಶ್ಲೀಲ ದೃಶ್ಯ ನೋಡಿದ್ದು ಮನಸ್ಸಲ್ಲಿ ಉಳಿಯುತ್ತೆ. ಶೋಧನೆಗೆ ಒಳಗಾಗ್ತೀರಿ, ವೇದನೆಗೆ ಒಳಗಾಗ್ತೀರಿ. ಅದೇ ಮನುಷ್ಯ ಇವತ್ತು ನಿರಾಶೆಗೆ ಅಥವಾ ರೋಗಕ್ಕೆ ಒಳಗಾಗಲು ಕಾರಣ. ಏನಾಗುತ್ತೆ, ಟೆನ್ಷನ್ ಬರುವಾಗ ಮನಸ್ಸು ನಿಮ್ಮ ಟೆನ್ಷನ್ಗೆ ಒಳಗಾಗುತ್ತೆ. ಮನಸ್ಸು ಒಳಗಾದಾಗ ಈ ನಮ್ಮ ನರನಾಡಿಗಳಲ್ಲಿ ಸಂಚಲನ ಆರಂಭವಾಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ. ಟೆನ್ಷನ್ಗೆ ಧರ್ಮಾರ್ಥ ಪೆನ್ಷನ್ ಒಂದು, ತಲೆನೋವು ಮತ್ತೊಂದು. ಏನಾಗುತ್ತೆ, ನೀವು ಈ ವೈಜ್ಞಾನಿಕವಾಗಿ ನೀವು ನೋಡುವಾಗ ಇಲ್ಲಿ 2 ನಮಗೆ ಗ್ರಂಥಿಗಳಿವೆ. ಊಟ ಮಾಡುವಾಗ ನಮಗೆ ಟೇಸ್ಟ್ ಕೊಡ್ತವೆ, ಜೊಲ್ಲು ಸುರಿಸ್ತದೆ. ಅದೇನಾಗುತ್ತೆ, ಅದು ನಿಜವಾಗಿ ಒಳ್ಳೆಯದು, ನಮ್ಮ ಆಹಾರವನ್ನು ಜೀರ್ಣಿಸುತ್ತದೆ. ಕೆಲವು ಸರಿ ಏನಾಗುತ್ತೆ, ನಾವು ಆಹಾರವನ್ನು ತೆಗೆದುಕೊಳ್ಳುವಾಗ ಈ 2 ಗ್ರಂಥಿಗಳು ಸ್ರವಿಸದಿದ್ದರೆ ಅದು ನಾವು ಸ್ವೀಕರಿಸಿದ ಒಳಗಡೆ ಗ್ಯಾಸ್ಟ್ರಿಕ್ ಆಗಿ ಪರಿಣಮಿಸುತ್ತೆ. ದ್ವೇಷ ಇಟ್ಕೊಂಡಾಗ ಈ 2 ಗ್ರಂಥಿಗಳು ಸ್ರವಿಸೋಲ್ಲ ಅಂತೆ. ಒಳಗಡೆ ನಮಗೆ ಸಮಾಧಾನ ಇಲ್ಲ. ತೆಗೆದುಕೊಂಡ ಪದಾರ್ಥ ಅಥವಾ ಆಹಾರ ಕೂಡ ಅದು ವಿಷವಾಗುತ್ತೆ. ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಇನ್ನು ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ವಿವಿಧ ರೋಗಗಳು ಸ್ಟಾರ್ಟ್ ಆಗುತ್ತವೆ. ಈ ವೈದ್ಯರು ಹೇಳ್ತಾರೆ, ತನ್ನ ಹತ್ರ ಬಂದಿರುವ ಸುಮಾರು 99% ರೋಗಿಗಳಿಗೆ ಕಾರಣ ಅವರಲ್ಲಿ ಕ್ಷಮಿಸಲಾರದ ಭಾವನೆ. ಇವತ್ತು ನಾವು ನೋಡ್ತೀವಿ, ತುಂಬಾ ಮಂದಿಗೆ ಕ್ಷಮಿಸಲು ಆಗುವುದಿಲ್ಲ. ಏಕೆಂದರೆ ದ್ವೇಷ ಒಳಗಡೆ ಇಟ್ಟುಕೊಂಡಾಗ ಏನಾಗುತ್ತೆ, ನಾವು ವೈದ್ಯರ ಹತ್ರ ಹೋಗ್ತೀವಿ. ನಾನು ನೋಡಿದ್ದೀನಿ, ತುಂಬಾ ಮಂದಿ ವೈದ್ಯರ ಹತ್ರ ಹೋಗ್ತಾರೆ. ವೈದ್ಯರು ಟೆಸ್ಟ್ ಮಾಡಿದ ಮೇಲೆ ಹೇಳ್ತಾರೆ, ನಿನ್ಗೆ ಯಾವುದೇ ರೋಗ ಇಲ್ಲ. ಆದ್ರೆ ಇವರಿಗೆ ಮನೆಗೆ ಬಂದ್ರೆ ನಿದ್ದೆ ಬೀಳೋಲ್ಲ. ಇವರೇನ್ ಮಾಡ್ತಾರೆ, ಹೋಗಿ ನಿದ್ದೆ ಮೆಡಿಸಿನ್, ನಿದ್ದೆ ಮಾತ್ರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ತಾರೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗೆ ನಿದ್ದೆ ಬೀಳುತ್ತೆ, ಇವರಿಗೆ ನಿದ್ದೆ ಬೀಳೋಲ್ಲ. ಯಾಕಂತ ಗೊತ್ತಿಲ್ಲ. ಮತ್ತೆ ಓಡೋಗ್ತಾರೆ ಡಾಕ್ಟರ್ ಹತ್ರ. ಡಾಕ್ಟ್ರೇ ನನಗೆ ನಿದ್ದೆ ಬೀಳೋಲ್ಲ. ಏನ್ ಮಾಡ್ತಾರೆ ಡಾಕ್ಟರ್, ಅವ್ರು ಮತ್ತೆ ಟೆಸ್ಟ್ ಮಾಡ್ತಾರೆ. ಡಾಕ್ಟರ್ ಹೇಳ್ತಾರೆ, ಏನ್ ಪ್ರಾಬ್ಲಮ್? ನನ್ಗೆ ಇಡೀ ದೇಹ ನೋವು. ಅವ್ರು ಕೇಳ್ತಾರೆ, ಎಲ್ಲಿ ನೋವು? ತಲೆಯಲ್ಲಿ ನೋವಾ, ಕೈಯಲ್ಲಿ ನೋವಾ, ಅಥವಾ ನಿನ್ನ ಹೊಟ್ಟೆಯಲ್ಲಿ ನೋವಾ, ಬೆನ್ನಲ್ಲಿ ನೋವಾ, ಎಲ್ಲಿ ನೋವು ಲೊಕೇಟ್ ಮಾಡು.
ಅವ್ರು ಹೇಳ್ತಾರೆ ನೋವು ಲೊಕೇಟ್ ಮಾಡ್ಲಿಕ್ಕೆ ಆಗೋಲ್ಲ ಡಾಕ್ಟ್ರೆ, ಅದು ಒಳಗಡೆ ಓಡಾಡ್ತಾ ಇದೆ, ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡಿದೆ, ನೋವು ಏನ್ ಮಾಡುದು? ಇದು ಮನುಷ್ಯನ ಜೀವನ ಇವತ್ತು. ಯಾಕೆಂದ್ರೆ ದ್ವೇಷ ಇದ್ದಾಗ ಯಾವುದೇ ನೋವನ್ನು ರೋಗವನ್ನು ಲೊಕೇಟ್ ಮಾಡ್ಲಿಕ್ಕೆ ಆಗೋಲ್ಲ. ಇವತ್ತು ತುಂಬಾ ಮಂದಿ ಒಳಗಡೆ ದ್ವೇಷ, ಹೆಂಡತಿಗೆ ಗಂಡನ ಮೇಲೆ ದ್ವೇಷ, ಗಂಡನಿಗೆ ಹೆಂಡತಿ ಮೇಲೆ ದ್ವೇಷ, ಮಕ್ಕಳ ಮೇಲೆ ದ್ವೇಷ, ಅಪ್ಪ ಅಮ್ಮಂದಿರ ಮೇಲೆ ದ್ವೇಷ, ಒಂದೇ ಕುಟುಂಬಸ್ಥರ ಮೇಲೆ ದ್ವೇಷ. ದ್ವೇಷ ಎಷ್ಟು ಅಂದ್ರೆ ನಾನು ನೋಡಿದ್ದೀನಿ ಕೆಲವು ಕುಟುಂಬಗಳಲ್ಲಿ ಒಂದು ಹಾದಿಗಾಗಿ ದ್ವೇಷ, ಒಂದು ಚಿಕ್ಕ ತುಂಡು ಜಾಗಕ್ಕಾಗಿ ಭೂಮಿಗಾಗಿ ದ್ವೇಷ, ಒಂದು ಬೇಲಿಗಾಗಿ ದ್ವೇಷ. ಅಷ್ಟು ಮಾತ್ರವಲ್ಲ, ಈ ದ್ವೇಷ ಇಟ್ಕೊಂಡು ಯಾರು ಈ ಲೋಕದಲ್ಲಿ ಉದ್ಧಾರವಾಗಿಲ್ಲ. ಇವರಿಗೂ ಮಾತ್ರವಲ್ಲ, ಇವರ ಜಾನುವಾರುಗಳಿಗೂ ದ್ವೇಷ. ಇವರ ಕೋಳಿ ಏನಾದ್ರೂ ಅಪ್ಪಿ ತಪ್ಪಿ ಅವರ ಕಾಂಪೌಂಡಿಗೆ ಹೋದ್ರೆ ಅಲ್ಲಿಂದ ಎಲುಬು ಮಾತ್ರ ಇಲ್ಲಿ ಬರುತ್ತೆ, ಸೂಪ್ ಮಾಡಿ ಅವರು ತಿಂದಿರ್ತಾರೆ. ಇವರ ನಾಯಿ ಏನಾದ್ರೂ ಅಪ್ಪಿ ತಪ್ಪಿ ಅವರ ಕಾಂಪೌಂಡಿಗೆ ಹೋದ್ರೆ ಒಂದು ಕತ್ತಿ ಕಾಲಿಗೆ ಬಿದ್ದು ಒಂದು ಕಾಲಿಲ್ಲದೆ ನಾಯಿ ನರಳಾಡಿ ಬರ್ಬೇಕಾಗುತ್ತೆ. ದನ ಹೀಗೆ ಮನುಷ್ಯನ ದ್ವೇಷ ಏನಾಗುತ್ತೆ, ಎಷ್ಟೋ ಜಾನುವಾರುಗಳು ಈ ದ್ವೇಷಕ್ಕಾಗಿ ಪ್ರಾಣ ಕೊಟ್ಟಿವೆ. ಎಷ್ಟೋ ಕುಟುಂಬಗಳಲ್ಲಿ ದ್ವೇಷಕ್ಕಾಗಿ ಮನುಷ್ಯರು ಪ್ರಾಣ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ದ್ವೇಷ ಕೊಲ್ಲುವಂತೆ ಮಾಡುತ್ತೆ, ದ್ವೇಷ ನಾಶ ತರುತ್ತೆ, ದ್ವೇಷ ಬಾಳಿಗೆ ವಿಷ, ದ್ವೇಷ ನನ್ನನ್ನು ನಿಮ್ಮನ್ನು ಕೊಲ್ಲುತ್ತೆ ಪ್ರತಿ ನಿಮಿಷ ನಿಮಿಷ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಮನುಷ್ಯನಿಗೆ ಎಲ್ಲ ಇದೆ, ತಿನ್ಲಿಕ್ಕೆ ಬಾಯಿಲ್ಲ ಅಷ್ಟೇ. ಕೋಟಿ ಕೋಟಿ ಹಣ ಇದೆ, ದುಡ್ಡಿದೆ, ಒಳ್ಳೆ 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 ಆಸ್ಪತ್ರೆಗಳಿವೆ. ಹಿಂದಿನ ಕಾಲದಲ್ಲಿ ಹೇಗಿತ್ತಪ್ಪ ಅಂದ್ರೆ, ನಾನು ಚಿಕ್ಕವನಾಗಿರುವಾಗ ನನ್ನ ನೆನಪಿಗೆ ಬರುತ್ತೆ, ನಾವು 7 ಮಂದಿ ಮಕ್ಕಳು ಕುಟುಂಬದಲ್ಲಿ, ನಮ್ಗೆಲ್ಲರಿಗೂ ಒಬ್ಬರೇ ಡಾಕ್ಟ್ರು, ಫ್ಯಾಮಿಲಿ ಡಾಕ್ಟ್ರು. ನನ್ನ ಅಣ್ಣನಿಗೂ ಅವರೇ ಡಾಕ್ಟ್ರು, ಅಪ್ಪನಿಗೂ ಡಾಕ್ಟ್ರು, ಅಮ್ಮನಿಗೂ ಅವರೇ ಡಾಕ್ಟ್ರು, ಒಂದೇ ದವಾಖಾನೆ. ಈಗ ಹಾಗೆ ಅಲ್ಲ, ಸಾವಿರಾರು ಆಸ್ಪತ್ರೆಗಳು ಬಂದಿವೆ, ಸಾವಿರಾರು ಟೆಸ್ಟ್ ಬಂದಿದೆ, ಆ ಟೆಸ್ಟಿಗೆಲ್ಲ ರೆಸ್ಟ್. ಅವರೆಲ್ಲ ಮಿಷನ್ ಅಲ್ಲಿ ಹಾಕಿದ ಮೇಲೆ ನಿಮ್ಮನ್ನು ಹೇಳ್ತಾರೆ. ಇವತ್ತು ಅದಕ್ಕೆ ನಾನು ಹೇಳಿದೆ, ಈ ದಿನ ಹೇಗಂದ್ರೆ ಅಪ್ಪನಿಗೊಬ್ರು ಡಾಕ್ಟ್ರು, ಅಮ್ಮನಿಗೊಬ್ರು ಡಾಕ್ಟ್ರು, ಅಣ್ಣನಿಗೊಬ್ರು ಡಾಕ್ಟ್ರು, ಮೂಗಿಗೊಬ್ರು ಡಾಕ್ಟ್ರು, ನಾಲಗೆಗೊಬ್ರು ಡಾಕ್ಟ್ರು, ಬೆನ್ನಿಗೊಬ್ರು ಡಾಕ್ಟ್ರು, ಕಾಲಿಗೊಬ್ರು ಡಾಕ್ಟ್ರು, ಇಡೀ ದೇಹದಲ್ಲಿ ಡಾಕ್ಟರ್ ನೇತಾಡ್ತಾ ಇರ್ತಾರೆ. ಏನ್ ಮಾಡುದು, ಮನುಷ್ಯನ ಪರಿಸ್ಥಿತಿ ಹಾಗಾಗಿದೆ. ಅವನು ಆಸ್ಪತ್ರೆಗೆ ಬಿಲ್ ಕಟ್ತಾ ಇದ್ದಾನೆ, ಟ್ಯಾಬ್ಲೆಟ್ ತಗೊಳ್ಳೋದು ತಪ್ಪಲ್ಲ, ದವಾಖಾನೆಗೆ ಹೋಗುವುದು ತಪ್ಪಲ್ಲ, ವೈದ್ಯರ ಹತ್ರ ಹೋಗುವುದು ತಪ್ಪಲ್ಲ. ಬದಲಾಗಿ ಯಾಕೆ ನಾವು ರೋಗಿಗಳಾಗ್ತೀವಿ, ಅದರ ಮೂಲ ನಾವು ಹುಡುಕಬೇಕು. ವೈದ್ಯರು ಹೇಳ್ತಾರೆ, ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ನಿನ್ಗೆ BP ಸ್ಟಾರ್ಟ್ ಆಗಿದೆ, ಇನ್ನು ಸಾಲ್ಟ್ ಇಲ್ಲ, ಇನ್ನು ಸಪ್ಪೆ. ನಿನ್ಗೆ ಶುಗರ್ ಸ್ಟಾರ್ಟ್ ಆಗಿದೆ, ಇನ್ನು ನಿನ್ಗೆ ಸ್ವೀಟ್ ಇಲ್ಲ. ಪಾಪ ಇವನಿಗೆ ಸ್ವೀಟ್ ಅಂದ್ರೆ ಪ್ರಾಣ, ಜೀವ, ಸಿಹಿ ಅಂದ್ರೆ. ಇನ್ನು ಸ್ವೀಟ್ ಇಲ್ಲ, ಆಯ್ತು, ಡಯಾಬಿಟಿಸ್ ಸ್ಟಾರ್ಟ್ ಆಯ್ತು, ಶುಗರ್ ಫ್ಯಾಕ್ಟರಿ ಒಳಗಡೆ ಇದೆ. ಹಾರ್ಟ್ ಪ್ರಾಬ್ಲಮ್ ಇದೆ, ಕರ್ದದ್ದು ತಿನ್ಬೇಡ, ಉರ್ದದ್ದು ತಿನ್ಬೇಡ, ಅದು ತಿನ್ಬೇಡ, ಇದು ತಿನ್ಬೇಡ. ನಾನೊಬ್ಬ ಶ್ರೀಮಂತ ಮನುಷ್ಯನ ಮನೆಗೆ ಹೋಗಿದ್ದೇನೆ. ಆ ವ್ಯಕ್ತಿ ನನ್ನನ್ನು ಊಟಕ್ಕೆ ಕರೆದಿದ್ದ. ನಾನು ಅವನ ಜೊತೆ ಕೂತ್ಕೊಂಡೆ ಊಟಕ್ಕೆ ಕೂತ್ಕೊಂಡಾಗ ಅವನು ನನಗೆಲ್ಲ ಚಿಕನ್ ಬಿರಿಯಾನಿ, ಮಟನ್, ಕಬಾಬ್ ಎಲ್ಲ ಇಟ್ಬಿಟ್ಟಿದ್ದಾನೆ. ಅವನು ಮಾತ್ರ 1 ಗ್ಲಾಸ್ ರಾಗಿ ಮಾಲ್ಟ್, 1 ಪ್ಲೇಟ್ ಟ್ಯಾಬ್ಲೆಟ್ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ನಾನು ಕೇಳಿದೆ, ಅಣ್ಣ ನಿನ್ಗೇನಾಗಿದೆ? ಅವನು ಹೇಳಿದ, ಫಾದರ್, ನನಗೆಲ್ಲ ಭಾರದ ರೋಗ ಎಲ್ಲ ಬಂದ್ಬಿಟ್ಟಿದೆ, ಅದಕ್ಕಾಗಿ ಡಾಕ್ಟ್ರು ಅಡ್ವೈಸ್ ಮಾಡಿದ್ದಾರೆ, ಸಿಹಿ ಇಲ್ಲ, ಸಪ್ಪೆ ಇಲ್ಲ. ಈಗ ಬೆಳಿಗ್ಗೆ 1 ಗ್ಲಾಸ್ ರಾಗಿ ಮಾಲ್ಟ್, 1 ಪ್ಲೇಟ್ ಟ್ಯಾಬ್ಲೆಟ್, ಆಫ್ಟರ್ನೂನ್ ರಾಗಿ ಮಾಲ್ಟ್, 1 ಪ್ಲೇಟ್ ಟ್ಯಾಬ್ಲೆಟ್, ಈವ್ನಿಂಗ್ ರಾಗಿ ಮಾಲ್ಟ್, ನಮ್ಮ ಬಡವರ ಊಟ, ಟ್ಯಾಬ್ಲೆಟ್. ನನ್ನ ಫ್ಯಾಮಿಲಿ ಟ್ಯಾಬ್ಲೆಟ್ ಫ್ಯಾಮಿಲಿ, ಗುಳಿಗೆಗಳ ಫ್ಯಾಮಿಲಿಗಳು ಜಾಸ್ತಿ ಆಗ್ತವೆ. ಕಾರಣ ಒಳಗಡೆ ಮನುಷ್ಯನಿಗಿರುವ ದ್ವೇಷ. ಯಾವಾಗ ನಮಗೆ ಪ್ರೀತಿಸಲು ಆಗುವುದಿಲ್ಲವೋ ಅಲ್ಲೊಂದು ಬಂಧನ ನಮ್ಮೊಳಗಡೆ ಇದೆ. ಆ ಬಂಧನದಿಂದ ನನ್ನನ್ನು ಬಿಡುಗಡೆಗೊಳಿಸಲು ಯಾರು ಶಕ್ತರು? ಅದಕ್ಕೆ ಸಿರಾಕೆ ಹೇಳ್ತಾ ಇದ್ದಾನೆ 28ನೇ ಅಧ್ಯಾಯ ವಾಕ್ಯ 1ರಿಂದ 7ರಲ್ಲಿ, ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ನಿನ್ನ ಹಗೆತನವನ್ನು ತೊರೆದು ಬಿಡು. ನಿನ್ನ ಕೊನೆ ಕಾಲ, ಅಂತ್ಯಕಾಲ. ನಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಮ ಬರ್ತ್ಡೇ, ಆದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಡೆತ್ ಡೇ. ಆದ್ರೆ ಗ್ಯಾರಂಟಿ ಇಲ್ಲದ ವಸ್ತು ಈ ಲೋಕದಲ್ಲಿ ಯಾರು ಗೊತ್ತಾ? ಎಲ್ಲದಕ್ಕೂ ಗ್ಯಾರಂಟಿ ಇದೆ. ಫ್ರಿಡ್ಜ್ಗೆ ಗ್ಯಾರಂಟಿ ಇದೆ, ವಾಚ್ಗೆ ಗ್ಯಾರಂಟಿ ಇದೆ, ಟಿವಿಗೆ ಗ್ಯಾರಂಟಿ ಇದೆ, ಏನೇ ವಸ್ತು ಮನೆಗೆ ತಗೊಂಡು ಬನ್ನಿ ಅದಕ್ಕೆಲ್ಲದಕ್ಕೂ ಗ್ಯಾರಂಟಿ ಇದೆ. ಗ್ಯಾರಂಟಿ ಇಲ್ಲದ ಒಂದು ವಸ್ತು ಅಂದ್ರೆ ಅವನು ಮನುಷ್ಯ ಮಾತ್ರ. ಅವನಿಗೆ ಗ್ಯಾರಂಟಿ ಇಲ್ಲ, ಯಾವಾಗ ಟಿಕೆಟ್ ತಗೊಂಡು ಹೋಗ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ನರ ಕಟ್ಟಾದ್ರೆ ಸಾಕು, 24 ಅವರ್ಸ್ ಬೆಡ್ಡಲ್ಲಿ ಅವನು ಮಲಗಬೇಕು. ಇವತ್ತು ರಾತ್ರಿ ಮಲಗಿದವನು ಹಾರ್ಟ್ ಅಟ್ಯಾಕ್ ಆಗಿ ನಿದ್ದೆಯಲ್ಲೇ ಸಾಯಬಹುದು, ಗೊತ್ತಿಲ್ಲ. ಆದ್ರೆ ಮನುಷ್ಯ ಮಾತ್ರ ಮೆರೆಯುತ್ತಾನೆ, ನಾನು ಸಾವಿರಾರು ವರ್ಷ ಈ ಲೋಕದಲ್ಲಿ ಇರ್ತೀನಿ ಅಂತ ಹೇಳಿ. ಇಲ್ಲ ಪ್ರೀತಿಯ ಸಹೋದರಿಯೇ, ಪ್ರೀತಿಯ ಸಹೋದರನೇ, ದ್ವೇಷ ಬಾಳಿಗೆ ವಿಷ. ದ್ವೇಷ ನಮ್ಮನ್ನು ಕೊಲ್ಲುತ್ತೆ ಪ್ರತಿ ನಿಮಿಷ ನಿಮಿಷ. ದ್ವೇಷ ಇದ್ದವನ ಬಾಳು ಹಾಳು, ದ್ವೇಷ ಇದ್ದವನ ಜೀವನ ಪೂರ್ತಿ ಗೋಳು.
ಅಂತ್ಯಕಾಲ ಸ್ಮರಿಸಿಕೋ, ನಿನ್ನ ಹಗೆತನ ಬಿಟ್ಟು ಬಿಡು. ನೀನು ಹಗೆತನ ಇಟ್ಕೊಂಡು ಪ್ರೇಯರ್ ಮಾಡಿದ್ರೆ ದೇವರು ಕೇಳೋಲ್ಲ, ಹಗೆತನ ಇಟ್ಕೊಂಡು ಪ್ರಾರ್ಥನೆ ದೇವರು ಕೇಳೋಲ್ಲ. ದೇವರು ಕ್ಷಮಿಸಿ ಪ್ರೇಯರ್ ಮಾಡು, ಕ್ಷಮಿಸಿ ಪ್ರಾರ್ಥನೆ ಮಾಡು. ಅದಕ್ಕೆ ಯೇಸು ಕಲಿಸಿದ ಸರ್ವಶ್ರೇಷ್ಠ ಪ್ರಾರ್ಥನೆ, ಆ ಪ್ರಾರ್ಥನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನಡೆಯಲಿ. ನಾವು ಸುಂದರವಾಗಿ ಪ್ರಾರ್ಥಿಸುತ್ತೀವಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗ ಪ್ರೇಯರ್ ಮಾಡುವಾಗ ನಿಮ್ಮ ನಾಮಕ್ಕೆ ಸ್ತೋತ್ರ, ಹೊರಗಡೆ ನನ್ನ ನಾಮಕ್ಕೆ ಮಾತ್ರ ಸ್ತೋತ್ರ. ನಿನ್ನ ರಾಜ್ಯ ಬರಲಿ, ಪ್ರೇಯರ್ ಮಾಡುವಾಗ ಮಾತ್ರ, ಹೊರಗಡೆ ನಮ್ಮ ರಾಜ್ಯ ಕಟ್ಕೊಳ್ತೀವಿ, ದ್ವೇಷದ ರಾಜ್ಯ, ಆ ರಾಜ್ಯ ಕಟ್ಕೊಂಡು ಸಮಾಧಾನ ಇಲ್ಲ ಇವತ್ತು. ನಿಮ್ಮ ಚಿತ್ತ ನಡೆಯಲಿ, ಎಲ್ಲಿ ಪ್ರಾರ್ಥನೆ ಮಾಡುವಾಗ ಮಾತ್ರ, ಹೊರಗಡೆ ನಾನು ಹೇಳಿದಾಗೆ ಆಗ್ಬೇಕು, ನನ್ನ ಚಿತ್ತ ನಡೆಯಲಿ. ಇದು ಮನುಷ್ಯನ ಇವತ್ತು ದುರ್ಗತಿ. ಮನುಷ್ಯನ ಪ್ರಾರ್ಥನೆ ಆಲಿಸದೇ ಇರಲು ಕಾರಣ, ನಾವು ಪ್ರಾರ್ಥಿಸುವುದೊಂದು, ನಾವು ಮಾಡುವುದು ಇನ್ನೊಂದು. ಯೇಸು ಸ್ವಾಮಿ ನುಡಿದರು, ನಿಮ್ಮ ಚಿತ್ತವಲ್ಲ ನನ್ನ ಚಿತ್ತ, ಅನುದಿನದ ಆಹಾರ ನಮಗೆ ಕೊಡಿರಿ. ಗಿವ್ ಅಸ್ ಟುಡೇ ಅವರ್ ಡೈಲಿ ಬ್ರೆಡ್. ಎವ್ರಿ ಡೇ, ಪ್ರತಿದಿನ ಕೊಡುವ ಆಹಾರ ದೇವರ ಕೊಡುಗೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ಪಾಪಗಳನ್ನು ಕ್ಷಮಿಸಿರಿ. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದೇ ಇದ್ದರೆ ನಮ್ಮ ತಪ್ಪುಗಳು ಕ್ಷಮಿಸಲಾರವು. ನಾವು ಕ್ಷಮಿಸಿ ಪ್ರಾರ್ಥಿಸಬೇಕು. ಅದಕ್ಕಾಗಿ ನಾನು ಹೇಳಿದೆ, ಅಂತ್ಯಕಾಲವನ್ನು ಸ್ಮರಿಸಿಕೋ, ನಿನ್ನ ಹಗೆತನವನ್ನು ಬಿಟ್ಟು ಬಿಡು. ಜೀವಂತವಿರುವಾಗ ಹೇಳ್ತಾರೆ, ಫಾದರ್ ಫ್ರಾಂಕ್ಲಿನ್ ಯಾವಾಗ ಬರ್ತಾರೆ, ಆ ಬ್ರದರ್ ಸಹೋದರ ಯಾವಾಗ ಬರ್ತಾರೆ, ಈ ದೇವಸೇವಕ ಯಾವಾಗ ಬರ್ತಾರೆ, ಸತ್ ಮೇಲೆ ಹೆಣ ಯಾವಾಗ ತರ್ತಾರೆ. ಜೀವಂತ ಇರುವಾಗ ನಮ್ಗೆ ಹೆಸರು, ಸತ್ ಮೇಲೆ ಹೆಸರಿಲ್ಲ. ಅದಕ್ಕಾಗಿ ನಮ್ಗೆ ಯಾಕೆ ದ್ವೇಷ? ಇವತ್ತು ನಾನು ನೋಡಿದ್ದೀನಿ, ನಮ್ಮ ಜೀವನದಲ್ಲಿ ಏಳಿಗೆ ಇಲ್ಲ, ಆಶೀರ್ವಾದವಿಲ್ಲ, ಕೃಪೆ ಹರಿಯಲ್ಲ. ಕಾರಣ ದ್ವೇಷ. ಈ ದ್ವೇಷಕ್ಕೆ ವಿಶ್ವದಲ್ಲಿ ಯಾರು ಉತ್ತರ ಕಂಡುಹಿಡಿಯಲಿಲ್ಲ. ಉತ್ತರ ಕಂಡಿಡಿದ ಏಕೈಕ ವ್ಯಕ್ತಿಯಾದರೆ ಅವರೇ ಯೇಸು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಗ್ರಂಥ ಹೇಳ್ತಾ ಇದೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ. ಮತ್ತಾಯ 5:38 ನೀವು ಕೇಳಿದ್ದೀರಿ. ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಬದಲಾಗಿ ಹಲ್ಲು. ಇದು ಮೋಶೆ ಬರೆದಿಟ್ಟ ನಿಯಮ. ಮೊದಲು ನಿಯಮಗಳನ್ನು ಮಾಡಿದ್ದು ವಿಶ್ವದಲ್ಲಿ ಹಮ್ಮುರಬಿ, ಕೋಡ್ ಆಫ್ ಹಮ್ಮುರಬಿ ಅಂತೀವಿ ನಾವು, ಇತಿಹಾಸ ಗೊತ್ತಿದ್ದವರಿಗೆ ಗೊತ್ತಿದೆ. ಅಲ್ಲಿಂದ ಈ ಇಸ್ರಾಯೇಲ್ ಜನರ ಹೃದಯ ಕಾಠಿಣ್ಯ ನಿಮಿತ್ತ ಮೋಶೆ ಏನ್ ಮಾಡಿದ, ಇವರನ್ನು ಅರ್ಥ ಮಾಡ್ಕೊಳ್ಳಲು ಭಾರಿ ಕಷ್ಟ, ಇವರ ಹೃದಯ ಕಠಿಣ, ಬಹಳ ಕಠಿಣ. ಅದಕ್ಕಾಗಿ ಅವರು ಈ ಆಜ್ಞೆಗಳನ್ನು, ಈ ನಿಯಮಗಳನ್ನು ಬರೆದ್ರು. ನಿನ್ನ ಒಂದು ಕಣ್ಣು ತೆಗೆದ್ರೆ ಇನ್ನೊಬ್ಬನ ಒಂದು ಕಣ್ಣು ತೆಗು, ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ. ಆದರೆ ನನ್ನ ಬೋಧೆ ಇದು ಯೇಸುವಿನ ಬೋಧೆ. ನಿನಗೆ ಅಪಕಾರ ಮಾಡಿದವನಿಗೆ ಪ್ರತೀಕಾರ ಮಾಡಬೇಡ. ಅಪಕಾರಕ್ಕೆ ಉತ್ತರ ಉಪಕಾರ, ಪ್ರತೀಕಾರಕ್ಕೆ ಉತ್ತರ ಪ್ರತ್ಯುಪಕಾರ. ಇದು ಯೇಸುವಿನ ಬೋಧೆ. ಯೇಸು ಮುಂದುವರಿಸಿ ಹೇಳ್ತಾ ಇದ್ದಾರೆ ಮತ್ತಾಯ 5:43 ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದು ನಿಮಗೆ ತಿಳಿದೇ ಇದೆ. ಲೋಕದಲ್ಲಿ ನೋಡಿ, ಯಾವುದೇ ಫಿಲಂ ಬಂದ್ರು ನಮ್ಗೆ ಗೊತ್ತಿದೆ, ಅದರಲ್ಲೊಬ್ಬ ಹೀರೋ, ಅದರಲ್ಲೊಬ್ಬ ವಿಲನ್. ಆ ವಿಲನ್ ಕೊನೆಗೆ ನಾಶ ಆಗುತ್ತಾನೆ. ಆದ್ರೆ ಯೇಸುವಿನ ರಾಜ್ಯದಲ್ಲಿ, ಯೇಸುವಿನ ಬೋಧೆಯಲ್ಲಿ ವಿಲನ್ ನಾಶವಲ್ಲ, ಬದಲಾಗಿ ಪರಿವರ್ತನೆ. ದುಷ್ಟ ಶಿಕ್ಷೆಯಲ್ಲ, ದುಷ್ಟ ರಕ್ಷೆ, ಶಿಷ್ಟನಿಗೂ ರಕ್ಷೆ, ದುಷ್ಟನಿಗೆ ಪರಿವರ್ತನೆ. ಅವನನ್ನೂ ಕೂಡ, ಅವನ ಆತ್ಮವನ್ನೂ ಕೂಡ ದೇವರು ಕಾಪಾಡುತ್ತಾರೆ. ದೇವರಿಗೆ ಬೇಕು, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವು ಸಂತೋಷವಿಲ್ಲ. ದುಷ್ಟನು ತನ್ನ ಮಾರ್ಗವನ್ನು ಬಿಟ್ಟು, ದುಷ್ಟತನವನ್ನು ಬಿಟ್ಟು ಶಿಷ್ಟತನವನ್ನು ಆಚರಿಸಬೇಕೆಂಬುದೇ ದೇವರ ಇಚ್ಛೆ. ಎಜೆಕಿಯೇಲ್ ಪ್ರವಾದಿ ಮಾತುಗಳನ್ನು ನುಡಿಯುತ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಯೇಸು ನುಡಿದರು, ನನ್ನ ಬೋಧೆ ಇದು, ನಾನು ಹೇಳುವುದನ್ನು ಗಮನಿಸಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಆವಾಗ ಸ್ವರ್ಗದಲ್ಲಿರುವ ತಂದೆಯ ಮಕ್ಕಳಾಗುವಿರಿ. ಯಾವ ದಿನ ತನಕ ಈ ಲೋಕದಲ್ಲಿದ್ದ ನಾವು ಶತ್ರುಗಳನ್ನು ಪ್ರೀತಿಸುವುದಿಲ್ಲವೋ,
ಶತ್ರುಗಳನ್ನು ಪ್ರೀತಿಸಲೇಬೇಕು, ಪೀಡಿಸುವವರಿಗಾಗಿ ಪ್ರಾರ್ಥಿಸಲೇಬೇಕು. ಪ್ರಾರ್ಥನೆ ಮಹಾಶಕ್ತಿ, ಅದ್ಭುತ. ಒಂದು ಸಾರಿ ಒಬ್ಳು ಸಹೋದರಿ ನನಗೆ ಫೋನ್ ಮಾಡಿ ಹೇಳಿದ್ಲು, ಫಾದರ್ ಫ್ರಾಂಕ್ಲಿನ್, ನನ್ಗೂ ಪಕ್ಕದ ಮನೆಯವ್ರಿಗೂ ಜಗಳ ಅಂದ್ರೆ ಜಗಳ ಫಾದರ್. ಕೆಟ್ 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 ಮಾತು ಮಾತಾಡ್ತಾರೆ. ಕೆಲವ್ರು ಬಾಯಿ ತೆಗೆದ್ರೆ ಸಾಕು, ಆ ಬಾಯಿಯ ಬೊಂಬಾಯ ಗೊತ್ತಿಲ್ಲ, ಕೆಟ್ ಕೆಟ್ ಮಾತು, ಇದು ಪಾಪ. ಇವರು ಹೇಳಿದ್ರು, ಅವರ ಒಂದು ಬಾಯಿ ಬಂದಾಗುವಂತೆ ನಮಗೂ ಪಕ್ಕದ ಮನೆಯವರು ಜಗಳ, ಟ್ಯಾಪ್ ನೀರಿಗಾಗಿ ಜಗಳ, ಅವರ ಬಾಯಿ ಬಂದಾಗುವಂತ ಒಂದು ಪ್ರೇಯರ್ ಮಾಡ್ರಿ ಫಾದರ್. ನಾನು ಅವರ ಬಾಯಿ ಬಂದ್ ಮಾಡ್ಲಿಕ್ಕೆ ಫೆವಿಕಾಲ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಕೇಳಿದೆ, ಮಗಳೇ, ನೀನು ದೇವರನ್ನು ಪ್ರೀತಿಸ್ತೀಯ? ಹೌದು, ಪ್ರೀತಿಸ್ತೀನಿ. ನೀನು ಅವಳಿಗಾಗಿ ಪ್ರೇಯರ್ ಮಾಡು. ಅವಳು ಹೇಳಿದ್ರು, ಫಾದರ್, ನಿಮಗೆ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ನನ್ಗಿಲ್ಲಿ ನರಕ ಯಾತನೆ. ನಾನು ಹೇಳಿ, ನೀನು ಯೇಸುವನ್ನು ಪ್ರೀತಿಸ್ತೀಯ, ದೇವರನ್ನು ಪ್ರೀತಿಸ್ತೀಯ? ಅವಳು ಹೇಳಿದ್ದು, ನಾನು ದೇವರನ್ನು ತುಂಬಾ ಪ್ರೀತಿಸ್ತೀನಿ. ಎಷ್ಟು ಪ್ರೀತಿಸ್ತೀಯ? ತುಂಬಾ ಪ್ರೀತಿಸ್ತೀಯ. ಬೈಬಲ್ ಓದ್ತೀನಿ, ಜಪಸಾರ ಮಾಡ್ತೀನಿ, ಪ್ರೇಯರ್ ಮಾಡ್ತೀನಿ, ಚರ್ಚಿಗೆ ಹೋಗ್ತೀನಿ. ವೆರಿ ಗುಡ್. ಆದರೆ ಈ ಬೈಬಲ್ ತೆಗಿ, ಓದು ಅಂತ ಹೇಳಿದೆ. ಅವಳು ಓದಿದ್ಲು ಇದೇ ವಾಕ್ಯ, ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಆಕೆ ಕೇಳಿದ್ಲು, ಹಾಗೂ ಬರ್ದಿದೆ ನಾ ಫಾದರ್ ಬೈಬಲ್ ಅಲ್ಲಿ? ತುಂಬಾ ಮಂದಿ ಪ್ರಾಬ್ಲಮ್ ಇದೆ, ಈ ಬೈಬಲ್ ಅಲ್ಲಿ ಏನು ಬರ್ದಿದೆ ಗೊತ್ತಿಲ್ಲ. ಗೊತ್ತಿದ್ರೆ ಇತರರನ್ನು ನಾವು ಹಿಂಸಿಸೋಲ್ಲ, ಇತರರ ಮೇಲೆ ನಾವು ದಾಳಿ ಮಾಡೋಲ್ಲ, ಇತರರನ್ನು ನಾವು ತುಚ್ಛೀಕರಿಸೋಲ್ಲ. ಏಕೆಂದರೆ ದೇವರ ವಾಕ್ಯ ಹೇಳ್ತಾ ಇದೆ, ಶತ್ರುಗಳನ್ನು ಪ್ರೀತಿಸು, ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡು. ಅವಳಿಗೆ ನಾನು ಹೇಳಿದೆ, ಇವತ್ತಿನಿಂದ ಪ್ರೇಯರ್ ಮಾಡುವಾಗ, ಜಪ ಮಾಡುವಾಗ ನೀನು ಒಂದು 10 ನಮೋಮರ್ಯಗಳನ್ನು, ಪರಲೋಕಗಳನ್ನು ಯೇಸುವಿನಲ್ಲಿ ಹೇಳಿ ಪ್ರಾರ್ಥಿಸು, ಆ ಮಗಳಿಗಾಗಿ ಪ್ರಾರ್ಥಿಸು. ಸುಮಾರು 6 ತಿಂಗಳು ಬಿಟ್ಟು ಅವಳು ಪ್ರೇಯರ್ ನನಗೆ ಫೋನ್ ಮಾಡಿ ಹೇಳ್ತಾಳೆ, ಫಾದರ್, ನಿಮ್ ಟೆಕ್ನಿಕ್ ವರ್ಕ್ ಆಯ್ತು. ನಾನು ಹೇಳಿದೆ, ಏನಾಯ್ತು? ಈಗ ನಮಗೂ ಸಮಾಧಾನ. ಅವರ ಮನೆಯಲ್ಲಿ ದೋಸೆ ಮಾಡಿದ್ರೆ ಅವ್ರು ನಮ್ಗೆ ತಂದು ಕೊಡ್ತಾರೆ, ನಮ್ಮ ಮನೇಲಿ ನೀರು ದೋಸೆ ಮಾಡಿದ್ರೆ ಅವ್ರಿಗೆ ಕೊಂಡೋಗಿ ಕೊಡ್ತೀವಿ. ಪ್ರೀತಿ ನಮ್ಮ ಮನೆಯಲ್ಲಿ. ಯಾಕೆಂದ್ರೆ ಪ್ರೀತಿ ಎಲ್ಲ ಭೀತಿಯನ್ನು ಹೊಡೆದೋಡಿಸುತ್ತೆ, ಪ್ರೀತಿ ಎಲ್ಲ ದ್ವೇಷವನ್ನು ಹೊಡೆದೋಡಿಸುತ್ತದೆ. ಈ ಪ್ರೀತಿ ಕಲಿಸಿದ್ದು ಪ್ರಭು ಯೇಸು. ಆ ಪ್ರೀತಿಯ ಸಂಕೇತ ಅವರ ಶಿಲುಬೆ. ಆ ಶಿಲುಬೆಯಲ್ಲಿ ನೀವು ನೋಡಿ, ಯೇಸುವಿಗೆ ಹೀನಾಯವಾಗಿ ಕೊಂದರು, ಕರಗಳಿಗೆ ಮೊಳೆ ಹೊಡೆದ್ರು, ಕಾಲ್ಗಳಿಗೆ ಮೊಳೆ ಹೊಡೆದ್ರು, ಆತನಿಗೆ ಹಿಂಸೆಯನ್ನು ಕೊಟ್ಟರು. ಆತ ನುಡಿದ್ರು, ಲೂಕನ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 27 ಮತ್ತು 28ರಲ್ಲಿ ನುಡಿದ ಮಾತುಗಳು, ನನ್ನನ್ನು ಆಲಿಸುತ್ತಿರುವವರೇ, ನನ್ನ ಮಾತನ್ನು ಕೇಳಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ದ್ವೇಷಿಸುವವರನ್ನು ಸತ್ಕರಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ. ಈ ಲೋಕದಲ್ಲಿ ಏನು ಮಾಡಿದರೋ, ಏನು ನುಡಿದರೋ ಅದನ್ನು ಮಾಡಿದ್ದು ಯೇಸು ಸ್ವಾಮಿ ಮಾತ್ರ. ಅವರನ್ನು ಘೋರವಾಗಿ ಶಿಲುಬೆಯಲ್ಲಿ ಹಾಕಲಾಯಿತು. ಅವರ ಕೈಗಳಿಗೆ ಮೊಳೆಗಳನ್ನು ಹೊಡೆದ್ರು, ಕಾಲ್ಗಳಿಗೆ ಮೊಳೆಗಳನ್ನು ಜಡಿದ್ರು, ಅವರಿಗೆ ಮುಳ್ಳಿನ ಕಿರೀಟ ಇಟ್ರು, ಅವಮಾನ ಮಾಡಿದ್ರು. ಕೊನೆಗೆ ಹೇಳಿದ್ರು, ನೀವಿದು ದೇವಪುತ್ರನಾದ್ರೆ ಇಳಿದು ಬಾರ, ನಂಬ್ತೀವಿ. ಆದರೆ ಅದು ಯಾವುದು ಅವರಿಗೆ ಶಾಪವನ್ನು ಹಾಕುವಂತೆ ಮಾಡಲಿಲ್ಲ. ಅವರ ಬಾಯಿಂದ ಒಂದೂ ಶಾಪ ಬರಲಿಲ್ಲ. ನೀವು ನೋಡಿ, ಲೋಕದಲ್ಲಿ ನಮಗೆ ನೋವಾದಾಗ ನಿನ್ನ ಕುಟುಂಬ ಹಾಳಾಗಿ ಹೋಗ್ಲಿ, ನಿನ್ನ ಮಕ್ಕಳು ಹಾಳಾಗಿ ಹೋಗ್ಲಿ, ಆದರೆ ಯೇಸುವಿನ ಬಾಯಿಂದ ಶಾಪ ಬರಲಿಲ್ಲ. ಯಾಕೆಂದ್ರೆ ಅವರು ಬೋಧಿಸಿದ್ದನ್ನು ಜೀವನದಲ್ಲಿ ಮಾಡಿದ ಏಕೈಕ ವ್ಯಕ್ತಿ ಯೇಸು ಮಾತ್ರ. ಅದಕ್ಕಾಗಿ ನೆಪೋಲಿಯನ್ ಬರೆದಿಟ್ಟ, ಅಲೆಕ್ಸಾಂಡರ್ ಮತ್ತು ನಾನು ಇಡೀ ವಿಶ್ವವನ್ನು ಗೆಲ್ಲಲು ಹೊರಟಿವಿ, ಆದರೆ ಕ್ರಿಸ್ತ ತನ್ನ ಕ್ಷಮಾಭರಿತ ಪ್ರೀತಿಯಿಂದ ಇಡೀ ವಿಶ್ವವನ್ನೇ ಗೆದ್ದ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಯೇಸುವನ್ನು ಪ್ರೀತಿಸುತ್ತಾರೆ ಅಂದರೆ ಅನೇಕ ಸಾವಿರಾರು ಕೋಟ್ಯಾದಿ ಮಕ್ಕಳು ಅವರ ಕ್ಷಮಾಭರಿತ ಪ್ರೀತಿ. ನೀನು ಏನೇ ಆಗಿರು, ನೀನು ಯಾರೇ ಆಗಿರು, ನಿನ್ನಂದು ಅವರು ಪ್ರೀತಿಸುತ್ತಾರೆ. ಅವರಲ್ಲಿ ದ್ವೇಷ ಇಲ್ಲ, ಅವರಲ್ಲಿ ಪ್ರೀತಿ ಮಾತ್ರ. ಆ ಪ್ರೀತಿ ಭರಿತ ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಾರೆ. ನೀನು ಶತ್ರುಗಳನ್ನು ಪ್ರೀತಿಸಿದಾಗ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿದಾಗ ಸ್ವರ್ಗದಲ್ಲಿರುವ ತಂದೆಯ ಮಕ್ಕಳಾಗುವಿ, ರೋಗದಿಂದ ಬಿಡುಗಡೆ ಹೊಂದುವಿ, ವೇದನೆಯಿಂದ ಬಿಡುಗಡೆ ಹೊಂದುವಿ. ಅದಕ್ಕಾಗಿ ಆ ಕ್ಷಮಿಸಿದ ಯೇಸುವಿನಲ್ಲಿ ಕ್ಷಮಾಭರಿತ ಪ್ರೀತಿಯು ನಿನ್ನದಾಗುವುದಕ್ಕೋಸ್ಕರ ನೀನು ಪ್ರಾರ್ಥಿಸು. ಒಂದು ನಿಮಿಷ ನಿನ್ನ ಬಲಗೈಯನ್ನು ಹೃದಯದ ಮೇಲಿಟ್ಟು ಕಣ್ಣುಗಳನ್ನು ಮುಚ್ಚಿ ಯೋಚನೆ ಮಾಡು. ಮಗುವೆ, ಇವತ್ತು ನಿನ್ನಲ್ಲಿ ಒಳಗಡೆ ದ್ವೇಷ ಸೇರ್ಕೊಂಡಿರಬಹುದು. ಇವತ್ತು ನಿನ್ನಲ್ಲಿ ತುಂಬಾ ಕಠಿಣ ಯಾತನೆ. ಈ ನಿಮಿಷ ನೀನು ನನ್ನ ಮಾತುಗಳನ್ನು ಆಲಿಸುತ್ತಿರುವಾಗ ನಿನ್ನ ಒಳಗಡೆ ಆ ದ್ವೇಷ ಕುದೀತಿರಬಹುದು. ಆ ದ್ವೇಷದಿಂದ ಯಾರ ಸಾವನ್ನು ಅಥವಾ ಯಾರಿಗೆ ಸುಪಾರಿ ನೀನು ಬಿಡಲು ಯೋಚನೆ ಮಾಡುತ್ತಿರಬಹುದು. ಇವತ್ತು ದ್ವೇಷದಿಂದ ರೌಡಿಸಮ್. ಎಷ್ಟೋ ಮಂದಿ ಕತ್ತಿ ಹಿಡಿದವನು ಕತ್ತಿಯಲ್ಲೇ ಸಾಯ್ತಾನೆ, ಯಾರು ಉಳಿಯೋಲ್ಲ. ಆದರೆ ಪ್ರೀತಿ ಎಲ್ಲವನ್ನು ಗೆಲ್ಲುತ್ತೆ. ಯೋಚನೆ ಮಾಡು, ನಿನ್ನ ಹೃದಯದಲ್ಲಿ ಆ ಯೇಸುವನ್ನು ಅಂಗೀಕರಿಸು.
ಬಾಯಲ್ಲಿ ನಿವೇದಿಸು, ಹೃದಯದಲ್ಲಿ ವಿಶ್ವಾಸಿಸು. ಯೇಸು ಎಂದರೆ ಬಿಡುಗಡೆ ನಾಯಕ, ರಕ್ಷಕ. ಯೇಸು ನಾಮದಲ್ಲಿ ನಾನು ನಿನಗಾಗಿ ಪ್ರಾರ್ಥಿಸುತ್ತೇನೆ. ಕಣ್ಣುಗಳನ್ನು ಮುಚ್ಚಿ. ಸ್ತುತಿಗಳ ಮಧ್ಯೆ ವಾಸಿಸುವವನು, ಸ್ತುತಿಗೆ ಪಾತ್ರನು, ಸ್ತುತಿಯಲ್ಲಿ ಜೀವಿಸುವವನು ಆದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು ಸ್ವಾಮಿ. ಇದೋ ದ್ವೇಷದಿಂದ ರೋಗಿಗಳಾಗಿರುವ ನನ್ನ ಮುದ್ದು ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನೀವು ನಮ್ಮ ಜಾತಿ, ಮತ, ಧರ್ಮ, ಭಾಷೆ ನೋಡುವ ದೇವರು ಅಲ್ಲ. ನೀವು ನಮ್ಮ ಹೃದಯ ನೋಡುವ ದೇವರು. ಆ ಹೃದಯದ ವೇದನೆ, ದುಃಖ, ಕುಟುಂಬದ ವೇದನೆ ಅರಿತುಕೊಳ್ಳಬಲ್ಲ ದೇವರು ನೀವು ಸ್ವಾಮಿ. ಈ ನಿಮಿಷ ದ್ವೇಷದಿಂದ ಬಿಡುಗಡೆಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ದ್ವೇಷದ ಸಂಕೋಲೆಯಲ್ಲಿ ಸೈತಾನನು ಬಂಧಿಸಿಟ್ಟು ಹೊರಗೆ ಬಾರದಂತ ಸ್ಥಿತಿಯಲ್ಲಿರುವ ನನ್ನ ಸರ್ವ ಮಕ್ಕಳಿಗಾಗಿ, ಕುಟುಂಬಗಳಿಗಾಗಿ, ರಾಜ್ಯಗಳಿಗಾಗಿ, ದೇಶಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೀನಿ ಸ್ವಾಮಿ. ಇದೋ ಯೇಸುವೆ, ನಿಮ್ಮ ನಾಮದಲ್ಲಿ ದ್ವೇಷಗಳು ಮುರಿದು ಬೀಳಲಿ. ನಿಮ್ಮ ನಾಮದಲ್ಲಿ ದ್ವೇಷಗಳು ಸುಟ್ಟು ಬೂದಿಯಾಗಲಿ. ಯೇಸು ನಾಮ ವಾಕ್ಯ ರಕ್ತ ಶಕ್ತಿಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಶಾಂತಿ ಸಮಾಧಾನದ ಕೃಪೆ ಸಿಗಲಿ. ದ್ವೇಷದಿಂದ ಬಂದ ರೋಗಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಇದೋ ಶಾಂತಿಯವರ ಕ್ಷಮೆ ಸೋಲಲ್ಲ, ಜಯ. ಫಾರ್ಗಿವ್ನೆಸ್ ಇಸ್ ವಿಕ್ಟರಿ. ಸಂಧಾನ ಮಾಡಿಕೋ. ಸಂಧಾನ ಸಮಾಧಾನ ಕೊಡುತ್ತದೆ. ಸಂಧಾನ ಯೇಸುವೆ ಸಂಧಾನ ಮಾಡಿದ್ರು, ನೀನು ಕೂಡ ಸಂಧಾನ ಮಾಡುವ ಮನಸ್ಸನ್ನು ದೇವರು ನಿನಗೆ ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾಸುತ ಪರಿಶುದ್ಧಾತ್ಮರು ನಿನ್ನನ್ನು ಸದಾ ಸತ್ಯದ ಹಾದಿಯಲ್ಲಿ ನಡೆಸಲಿ. ಆಮೆನ್.